ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದೊಂದು ದೇವಾಲಯದಲ್ಲಿ ಒಂದೊಂದು ವಿಶೇಷವಿರುತ್ತದೆ. ಭಕ್ತರು ಹರಕೆ ಹೊತ್ತರೆ ಅದು ಈಡೇರಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಹರಕೆ ಸಲ್ಲಿಸಲಾಗುವುದು. ಕೆಲವು ದೇವಾಲಯಗಳಲ್ಲಿ ಪಟ್ಟೆ ಸೀರೆ, ಗಂಟೆ, ತೆಂಗಿನಕಾಯಿ, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಅಷ್ಟೇ ಯಾಕೆ, ಮಕ್ಕಳಾಗದವರು ಮರಕ್ಕೆ ತೊಟ್ಟಿಲ ಕಟ್ಟುವ ಸಂಪ್ರದಾಯವನ್ನು ಕಾಣಬಹುದಾಗಿದೆ. ಆದರೆ ಎಲ್ಲಾದರೂ ಒಂದಷ್ಟು ಮಣ್ಣನ್ನು ತಂದು ಹರಕೆ ತೀರಿಸೋದನ್ನ ಕೇಳಿದ್ದೀರಾ? ಹೌದು, ಇಂದು ನಾವು ಹೇಳ ಹೊರಟಿರುವ ದೇವಾಲಯದಲ್ಲಿ ನಿಮ್ಮ ಹರಕೆ ಈಡೇರಿದರೆ ಒಂದಿಷ್ಟು ಮಣ್ಣ ನೀಡಿದರಾಯಿತು. ಅಷ್ಟಕ್ಕೂ ಈ ದೇವಾಲಯವು ಧರ್ಮಸ್ಥಳದ ಹತ್ತಿರ ಸೂರ್ಯ ಎಂಬ ಹಳ್ಳಿಯಲ್ಲಿದೆ. ಇದು ಮಧ್ವ ಸಂಪ್ರದಾಯದ ಶಿವನ ಪ್ರಮುಖ ದೇವಾಲಯವಾಗಿದೆ. ಇಲ್ಲಿ ಶಿವನನ್ನು ರುದ್ರನೆಂದು ಸಂಬೋಧಿಸಿ ಪೂಜಿಸಲಾಗುತ್ತದೆ. ಈ ದೇವಸ್ಥಾನವನ್ನ ಶಿವನ ರುದ್ರಸ್ಥಾನ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ನೀವು ಯಾವ ರೀತಿಯ ಹರಕೆ ಹೇಳುತ್ತೀರೋ, ಯಾವ ಕೋರಿಕೆಯನ್ನ ಕೋರುತ್ತೀರೋ ಅದೇ ರೀತಿಯ ಹರಕೆಯನ್ನ ಒಂದಿಷ್ಟು ಮಣ್ಣಿನ ರೂಪದಲ್ಲಿ ಇಲ್ಲವಾದರೆ ಗೊಂಬೆಗಳ ರೂಪದಲ್ಲಿ ತೀರಿಸಬೇಕು. ಉದಾಹರಣೆಗೆ, ಮನೆ ನಿರ್ಮಾಣಕ್ಕೆ ಹರಕೆ ಹೊತ್ತರೆ ಮಣ್ಣಿಗೆ ಮನೆಯ ಆಕೃತಿ ನೀಡಿ ಅರ್ಪಿಸಬೇಕು. ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದರೆ ಮಗು ಜನಿಸಿದ ನಂತರ ಮಣ್ಣಿಗೆ ತೊಟ್ಟಿಲ ಆಕಾರ ನೀಡಿ ದೇವರಿಗೆ ಅರ್ಪಿಸಿದರೆ ಇಲ್ಲಿನ ದೇವರು ಪ್ರಸನ್ನನಾಗಿ ಸದಾಕಾಲ ನಮ್ಮನ್ನ ಹರಸುತ್ತಾನೆ ಅನ್ನೋದು ಭಕ್ತಾದಿಗಳ ನಂಬಿಕೆಯಾಗಿದೆ. ಒಟ್ನಲ್ಲಿ ಏನೇ ಹೇಳಿ, ಚಿನ್ನ, ಬೆಳ್ಳಿ, 108 ವಸ್ತುಗಳನ್ನ ನೀಡಿ ಹರಕೆಯನ್ನ ತೀರಿಸುವ ಈ ಕಾಲದಲ್ಲಿ ಒಂದಿಷ್ಟು ಮಣ್ಣು ನೀಡಿ ಮಹಾಶಿವನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎನ್ನುವುದು ವಿಶೇಷ ಸಂಗತಿಯಾಗಿ ಕಾಣೋದಂತೂ ಸುಳ್ಳಲ್ಲ.